ಮನೆ ಅಥವಾ ಕಟ್ಟಡವೊಂದು ಸುಂದರವಾಗಿ ಕಂಗೊಳಿಸ್ತಾ ಇದೆ ಎಂದರೆ ಕೇವಲ ಅದರ ಬಾಹ್ಯ ವಿನ್ಯಾಸ ಮಾತ್ರವಲ್ಲದೆ ಒಳ ವಿನ್ಯಾಸವೂ ಅಷ್ಟೇ ಕಾರಣವಾಗುತ್ತದೆ. ಅದಕ್ಕಾಗಿ ಮನೆಯ ಒಳ ವಿನ್ಯಾಸಕ್ಕೆ ಈಗ ವಿವಿಧ ಬಣ್ಣ, ಗಾತ್ರ, ವಿನ್ಯಾಸಗಳ ಟೈಲ್ಸ್, ಸ್ಯಾನಿಟರಿ ಸಾಮಗ್ರಿಗಳು ಮಾರುಕಟ್ಟೆಗೆ ಲಗ್ಗೆಯಿಡುತ್ತಿವೆ. ಮನೆಯೊಂದರ ಸಂಪೂರ್ಣ ಒಳ ವಿನ್ಯಾಸದ ಸಾಮಗ್ರಿಗಳ ಅಪೂರ್ವ ಸಂಗ್ರಹ ಮತ್ತು ವಿಪುಲ ಆಯ್ಕೆಯ ಟೈಲ್ಸ್ ಮಳಿಗೆ ಸಿರಾಮಿಕ್ ಕಲೆಕ್ಷನ್ಸ್ ಜನವರಿ 31ರಂದು ಪುತ್ತೂರಿನ ಮೂರದಲ್ಲಿ ಶುಭಾರಂಭಗೊಳ್ಳುತ್ತಿದೆ. ತನ್ನ ಗುಣಮಟ್ಟ ಮತ್ತು ವಿಫುಲ ಆಯ್ಕೆ ಹಾಗೂ ಖಚಿತ ಸೇವೆಗಳಿಂದಾಗಿ ಪುತ್ತೂರಿನ ಆಸುಪಾಸಿನ ಗ್ರಾಹಕರನ್ನ ಆಕರ್ಷಿಸುವಲ್ಲೇ ಸಿರಾಮಿಕ್ ಕಲೆಕ್ಷನ್ ಭರವಸೆಯಿರಿಸಿದೆ. ಈಗಾಗಲೇ ಪೆರ್ಲಾ ಹಾಗೂ ಮುಳ್ಳೇರಿಯಾದಲ್ಲಿ ಬೃಹತ್ ಗೋದಾಮು ಜೊತೆ ಶೋರೂಮ್ ಹೊಂದಿರುವ ಸಂಸ್ಥೆಯ ಪ್ರವರ್ತಕರು ಸುಮಾರು 20 ವರ್ಷಗಳಿಂದ ಸಿರಾಮಿಕ್ ಕ್ಷೇತ್ರದಲ್ಲಿ ಅನುಭವ ಹೊಂದಿದ್ದಾರೆ. ಗುಜರಾತ್ನ ಫ್ಯಾಕ್ಟರಿಗಳ ಜೊತೆ ನೇರ ವ್ಯವಹಾರ ಹೊಂದಿರುವುದರಿಂದ ವಿಶೇಷ ರಿಯಾಯಿತಿಯ ಬೆಲೆಯಲ್ಲಿ ಗುಣಮಟ್ಟದ ಉತ್ಪನ್ನಗಳನ್ನು ನೀಡಲು ಸಾಧ್ಯವಾಗುತ್ತಿದೆ ಅನ್ನುತ್ತಾರೆ ಸಂಸ್ಥೆಯ ಮಾಲಕರು. ಶುಭಾರಂಭದ ಪ್ರಯುಕ್ತ ವಿಶೇಷ ರಿಯಾಯಿತಿ ಬೆಲೆಯಲ್ಲಿ ಸಾಮಗ್ರಿಗಳು ದೊರೆಯಲಿವೆ. ದೇಶದ ಪ್ರಸಿದ್ಧ ಟೈಲ್ಸ್ ಉತ್ಪಾದಕ ಕಂಪನಿಯಾದ ಜಾನ್ಸನ್ ಕಂಪನಿಯ ಪುತ್ತೂರಿನ ಅಧಿಕೃತ ವಿತರಕರಾಗಿರುವ ಸಿರಾಮಿಕ್ ಕಲೆಕ್ಷನ್ ಮಳಿಗೆ ಫ್ಯಾರಿವೇರ್, ಜಾಕ್ವೇರ್, ಬೆಲ್, ಸೆರಾ, ಸಿಲ್ವಾ, ಲೈನ್, ಬಾತ್ತೇಕ್ನಂತಹ ಬ್ರಾಂಡೆಡ್ ಹಾಗೂ ಅನ್ಬ್ರಾಂಡೆಡ್ ಐಟಂಗಳನ್ನು ಹೊಂದಿದೆ. ಪುತ್ತೂರಿನ ಮಳಿಗೆ ವಿನ್ಯಾಸಗಳ ಆಯ್ಕೆಯ ಹವಾನಿಯಂತ್ರಿತ ಶೋರೂಮ್ ಹಾಗೂ ಅಂದಾಜು 4,000 ಚದರ ಅಡಿ ವಿಸ್ತೀರ್ಣದ ಗೋದಾಮು ಹೊಂದಿದೆ. ಮಳಿಗೆಯಲ್ಲಿ ಟೈಲ್ಸ್, ಸಿರಾಮಿಕ್ ಟೈಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ವೇಸ್, ಡಿಜಿಟಲ್ ವಾಲ್ ಟೈಲ್ಸ್, ಸಿಫಿ ಫಿಟ್ಟಿಂಗ್ಸ್ ಹಾಗೂ ಬಾತ್ರೂಮ್ ಬಿಡಿ ಭಾಗಗಳು ದೊರಕಲಿವೆ. ಶುಭಾರಂಭ ಕಾರ್ಯಕ್ರಮ ಜನವರಿ 31ರಂದು ಬೆಳಿಗ್ಗೆ ನಡೆಯಲಿದೆ. ಸೈಯದ್ ಜಾಫರ್ ಅಲಿ ತಂಗಲ್ ಕುಂಬಳ್ ಮಳಿಗೆಯನ್ನ ಉದ್ಘಾಟಿಸಲಿದ್ದಾರೆ. ಶಾಸಕ ಸಂಜೀವ ಮಠಂದೂರು ಅವರು ರಿಬ್ಬನ್ ಕಟಿಂಗ್ ಮಾಡಲಿದ್ದಾರೆ. ಮಾಜಿ ಶಾಸಕಿ ಶಕುಂತಲಾ ಟಿ ಶೆಟ್ಟಿ, ಪೌರಾಯುಕ್ತೆ ರೂಪಾ ಟಿ ಶೆಟ್ಟಿ, ಪೊಲೀಸ್ ವೃತ್ತ ನಿರೀಕ್ಷಕ ತಿಮ್ಮಪ್ಪ ನಾಯ್ಕ್, ನಗರಸಭಾ ಸದಸ್ಯರಾದ ಜೀವಂದರ್ ಜೈನ್, ಸಂತೋಷ್ ಕುಮಾರ್, ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ವಿನ್ಯಾಸ್ ಕನ್ಸ್ಟ್ರಕ್ಷನ್ನ ಕಿಶೋರ್ ಕುಮಾರ್ಗೆ ಹಾಗೂ ಕಲ್ಲೇಗ ಜುಮಾ ಮಸೀದ್ನ ಅಧ್ಯಕ್ಷ ಶಕೂರ್ ಹಾಜಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಪುತ್ತೂರು.